ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕೆಂಬ ಕೂಗು ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಆದರೆ ಇನ್ನೂ ಕೂಡ ತುಳುವರ ಬೇಡಿಕೆ ಈಡೇರಿಲ್ಲ. ಹಾಗಂತ ಕರಾವಳಿಗರೇನು ಸುಮ್ಮನೆ ಕೂತಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕೆಂದು ಪ್ರಯತ್ನವನ್ನ ಪಡ್ತಲೇ ಇದ್ದಾರೆ. ಇದೀಗ ಮಂಗಳೂರು ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ದಿಲ್ರಾಜ್ ಆಳ್ವಾ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಗಣೇಶ್ ಪ್ರಸಾದ್ ರೂಟ್ ನಂಬರ್ 27ರ ಬಸ್ನಲ್ಲಿ ತುಳು ಲಿಪಿ ಬರಹದ ಮೂಲಕ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದಾದ ತುಳು ಭಾಷೆಯ ಅಧಿಕೃತ ಸ್ಥಾನಮಾನಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ತುಳು ಲಿಪಿ ಮತ್ತು ಹ್ಯಾಶ್ಟ್ಯಾಗ್ ಬಳಸಿ ತುಳು ಟು 8th ಶೆಡ್ಯೂಲ್ ಎಂದು ಬಸ್ ಮೇಲೆ ಬರೆಯಲಾಗಿದ್ದು, ಫೇಸ್ಬುಕ್ನಲ್ಲೂ ಪೋಸ್ಟ್ ಮಾಡಿ ತುಳು ಅಭಿಯಾನಕ್ಕೆ ಹೊಸ ಮೆರುಗನ್ನು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ದಿಲ್ರಾಜ್ ಆಳ್ವಾ, ತುಳು ಭಾಷೆಯನ್ನ ಅಧಿಕೃತ ಮಾಡಬೇಕು, ಜನರಿಗೆ ಈ ಬಗ್ಗೆ ಅರಿವು ಮೂಡಿಸಬೇಕು ಎಂಬ ಉದ್ದೇಶದಿಂದ ಬಸ್ನಲ್ಲಿ ತುಳು ವರ್ಣಮಾಲೆಯ ಆದಿಂದ ಅಮ್ವರೆಗೆ ಲಿಪಿ ಹಾಗೂ ಹ್ಯಾಶ್ಟ್ಯಾಗ್ ಅನ್ನ ಬರೆಯಲಾಗಿದೆ. ಆ ಮೂಲಕ ತುಳು ಲಿಪಿ ಅಧಿಕೃತವಾಗಬೇಕೆಂಬ ಕೂಗಿಗೆ ಕೈ ಜೋಡಿಸುವ ಪ್ರಯತ್ನ ಮಾಡಿದ್ದೀನಿ ಎಂದಿದ್ದಾರೆ. ಈ ನಮ್ಮ ಬಸ್ಗಳಲ್ಲಿ ಇವತ್ತೊಂದು ಹ್ಯಾಶ್ಟ್ಯಾಗ್ ಹಾಕ್ಕೊಂಡು ಅದೇ ರೀತಿ ಈ ತುಳು ಭಾಷೆಯ ಸರಮಾಲೆಯನ್ನು ಆ ಇಂದ ಅಮ್ಮವರೆಗೆ ಬರೆದು ಜನರಿಗೆ ನಿರಂತರವಾಗಿ ಇದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ನಮ್ಮಿಂದ ಒಂದು ಚಿಕ್ಕ ಪ್ರಯತ್ನ ನಮ್ಮಿಂದ ಆಗಿದೆ. ಇಂಥ ಪ್ರಯತ್ನಗಳು ನಿರಂತರ ನಡೆದರೆ ಮಾತ್ರ ಈ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಒಂದು ಒತ್ತಡ ತರುವಂತಹ ಕಾರ್ಯಕ್ರಮ ನಿರಂತರವಾಗಿ ನಡಿಬೇಕು ಎನ್ನುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ.